ನಮಸ್ತೆ ವೀಕ್ಷಕರೇ, ಕಂದಾಯ ಅದಾಲತ್ ವಿಶೇಷ ಕಾರ್ಯಕ್ರಮದಲ್ಲಿ ತಮಗೆಲ್ಲ ಸ್ವಾಗತ. ನಾನು ಶ್ರೀಕಾಂತ್ ಶೆಟ್ಟಿ. ಅಂದಾಗೆ ಕಳೆದ ವಾರದಿಂದ ನಾವೊಂದು ಅಭಿಯಾನವನ್ನು ನಡೆಸ್ತಾ ಇರುವಂಥದ್ದು ಕಂದಾಯ ಇಲಾಖೆಯ ಹಲವಾರು ಸಮಸ್ಯೆಗಳ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕಾಗಿ ತಜ್ಞರನ್ನು ಕೂತ್ಕೊಳಿಸಿ ಅದರ ಮುಂದೆ ಒಂದಷ್ಟು ಚರ್ಚೆಗಳನ್ನು ನಡೆಸುವಂಥ ಕಾರ್ಯಕ್ರಮ. ಬಹಳ ಪ್ರಮುಖವಾಗಿ ಕಳೆದ ಎಪಿಸೋಡ್ನಲ್ಲಿ ನಾವು 9/11 ಸಮಸ್ಯೆ, ಉಡುಪಿ ಮತ್ತು ಮಂಗಳೂರು ವಲಯವನ್ನು ಅತ್ಯಂತ ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇರತಕ್ಕಂಥ 9/11 ಸಮಸ್ಯೆಯ ಬಗ್ಗೆ ಚರ್ಚೆಯನ್ನು ಮಾಡಿದ್ವಿ. ಈ ಬಾರಿ ನಾವು ಸಿಂಗಲ್ ಲೇಔಟ್ ಸಮಸ್ಯೆಯ ಬಗ್ಗೆ ಚರ್ಚೆಯನ್ನು ಮಾಡಬೇಕು. ಬಹಳ ಪ್ರಮುಖವಾಗಿ ಈ ಒಂದು ಸಮಸ್ಯೆಯಿಂದ ಒಂದಷ್ಟು ಜನ ಬಳಲ್ತಾ ಇದ್ದಾರೆ ಮತ್ತು ಒಂದಷ್ಟು ಜನ ಇದರಿಂದಾಗಿ ತಮ್ಮ ಕೆಲಸ ಕಾರ್ಯಗಳನ್ನು ಕೂಡ ಸ್ಥಗಿತಗೊಳಿಸಿರುವಂಥದ್ದನ್ನು ನಾವು ಕಾಣ್ಬೋದು. ಈ ಎಲ್ಲ ಸಮಸ್ಯೆಗಳ ಬಗ್ಗೆ ಚರ್ಚೆಯನ್ನು ಮಾಡಬೇಕು. ಇದಕ್ಕಾಗಿ ಇಬ್ಬರು ವಿಶೇಷ ಅತಿಥಿಗಳು ನಮ್ಮೊಂದಿಗಿದ್ದಾರೆ. ಮೊದಲನೇದಾಗಿ ಕಳತೂರು ಉಮೇಶ್ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾರೆ. ಸರ್ ನಮಸ್ತೆ. ಅದೇ ರೀತಿಯಾಗಿ ಮರವಂತೆ ಕೃಷ್ಣ ಹೆಬ್ಬಾರ್ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಅವ್ರನ್ನ ಕೂಡ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾರೆ. ಸರ್ ನಮಸ್ತೆ. ನಿಮ್ಮಲ್ಲಿ ಕೇಳಬೇಕು ಸರ್, ಈ ಒಂದು 9/11 ಸಮಸ್ಯೆ ಅಂದರೆ ಏನು? ಸಿಂಗಲ್ ಲೇಔಟ್. ಸಿಂಗಲ್ ಲೇಔಟ್ ಅಂದರೆ ಡಿಕ್ಷನರಿಯಲ್ಲಿ ಅರ್ಥ ಇಲ್ಲದಿರೋ ಶಬ್ದ ಅದು. ಲೇಔಟ್ ಅಂದರೆ ಅರ್ಥ ಉಂಟು. ಸಿಂಗಲ್ ಲೇಔಟ್ ಅಂದರೆ ಡಬಲ್ ಲೇಔಟ್ ಕೊಡಬೇಕು, ಟ್ರಿಬಲ್ ಲೇಔಟ್ ಕೊಡಬೇಕು. ಸಿಂಗಲ್ ಲೇಔಟ್ ಅನ್ನೋ ಶಬ್ದಕ್ಕೆ ನಿಜವಾದ ಅರ್ಥವೇ ಇಲ್ಲ. ಸಿಂಗಲ್ ಲೇಔಟ್ ಅಂತ ಹೇಳಿದರೆ ಈಗಿನ ಸರ್ಕಾರಿ ಅಧಿಕಾರಿಗಳು ತಿಳಿಸುವಂಥ ಅರ್ಥ ಅಂದರೆ ಟೌನ್ ಪ್ಲಾನಿಂಗ್ ಅಥಾರಿಟಿ ಉಡುಪಿಯಲ್ಲಿದೆ, ಅವ್ರು ಹೇಳೋದು ಅರ್ಥ ಏನಂತ ಹೇಳಿದರೆ, ಒಂದು ವ್ಯಕ್ತಿ ತಾನು ಮನೆ ಕಟ್ಟುವಾಗ ಅದಕ್ಕೆ ಸರಿಯಾದ ರಸ್ತೆ ಜಾಗ ಬಿಡಬೇಕು, ಕನ್ವರ್ಷನ್ ಆಗಿರಬೇಕು, ಆ ವ್ಯವಸ್ಥೆಗಳಿಗೆ ಸರಿ ಇದ್ದು ಅವು ಮನೆ ಕಟ್ಟಬೇಕು ಅಂತ ಒಂದು ಉದ್ದೇಶದಿಂದ ಮಾಡಿದ್ದಾರೆ. ಈಗ ಆ ಉದ್ದೇಶ ಸಂಪೂರ್ಣ ದಾರಿ ಬಿಟ್ಟು ಹೋಗಿದೆ. ಈಗ ಇರುವ ಹಾದಿ, ಈಗ ಸಿಂಗಲ್ ಲೇಔಟ್ ಕೆಲವು ತೊಡಗಳನ್ನು ಮಾಡಿದ್ದಾರೆ. ಕೆಲವು ವರ್ಷಗಳ ಹಿಂದೆ ರೆಡ್ಡಿ ಅಂತ ಒಬ್ಬರು ಆಫೀಸರ್ ಇದ್ರು, ಅವರದ್ದು ಸಿಂಗಲ್ ಲೇಔಟ್ ಅಂತ ಮಾಡಿಕೊಟ್ಟದ್ದು. ಆ ಸಿಂಗಲ್ ಲೇಔಟ್ ಇರುವಂತಹದ್ದು ಉಡುಪಿ, ಮಂಗಳೂರು ಮತ್ತೆ ಮೈಸೂರು ಜಿಲ್ಲೆಯಲ್ಲಿ ಮಾತ್ರ. ಸಂವಿಧಾನಬದ್ಧ ಕಾನೂನು ಹೇಳ್ತಂದ್ರೆ ಇಡೀ ಕರ್ನಾಟಕ ಒಂದು ಕಾನೂನು, ರಾಜ್ಯಕ್ಕೆ ಒಂದು ಕಾನೂನು, ಅದು ಸಂವಿಧಾನಬದ್ಧವಾದ ಕಾನೂನು. ಇದು ಇವರ ಅನುಕೂಲಕ್ಕೆ ಮಾಡಿಕೊಂಡಂತ ಕಾನೂನು. ಇದನ್ನ ಈ ಮೊದಲಿನ ಮಿನಿಸ್ಟರ್ ಹತ್ರ ಮಾತಾಡಿದ್ದೇವೆ, ಈಗಿನ ಮಿನಿಸ್ಟರ್ ಹತ್ರ ಮಾಡಿದ್ದೇವೆ. ಇದು ತಪ್ಪು, ಈ ತರಹದ ಕಾನೂನು ನಮ್ಮ ಮೇಲೆ ಲಾಗು ಮಾಡಬೇಡಿ ಅಂತ ಕೂಡ ನಾವು ಮನವಿಯನ್ನು ಮಾಡಿದ್ದೇವೆ. ಅದಕ್ಕೆ ಎಲ್ಲರೂ ಕೇಳಿದ ಅತಿ ಬುದ್ಧಿವಂತರ ಆಗೋದಕ್ಕೆ ಹೋಗಿರೋದು ಅಂತ ಕಾಣುತ್ತೆ. ಹೌದು, ಮತ್ತೆ ನಾವು ತುಂಬಾ ಸಾಫ್ಟ್ ನೇಚರ್ ಅವರು. ನೀವು ನಾಳೆ ಮನೆ ಕಟ್ಟಬೇಡಿ ಇದರಲ್ಲಿ ಅಲ್ಲದ್ರೆ ಒಪ್ಪು ಬರುವಂತವ್ರು. ಅದೇ ಬಯಲುಸೀಮೆ ಅಂತ ಜಾಗದ ಇರ್ಬೋದು, ರಾಜ್ಯದ ಬೇರೆ ಜಾಗಗಳಿರ್ಬೋದು, ಅವರೆಲ್ಲ ಕ್ಯಾರ ಮಾಡೋದಿಲ್ಲ. ಅವ್ರು ಎಲ್ಲಿ ಎಷ್ಟು ಶಿವಮೊಗ್ಗ ಅಂತ ಊರುಗಳಲ್ಲಿ, ಬೇರೆ ಊರುಗಳಲ್ಲಿ ಕಂಪೌಂಡ್ ವಾಲ್ ಮೇಲೆ ಮನೆ ಕಟ್ತಾರೆ. ನಮ್ಮದು 3 ಇಂಚ್ ಕಮ್ಮಿ ಇದೆ ಕೂಡ ಟೌನ್ ಪ್ಲಾನ್ ನಿಮ್ಮ ಕಂಪೌಂಡ್ ಹೊಡಿತೇನೆ, 3 ಇಂಚ್ ಕಮ್ಮಿ ನಿಮ್ಮ ಪಿಲ್ಲರ್ ಹೊಡಿತೇನೆ ಅಂತಾರೆ. ಯಾಕೆ? ನಾವು ಕೇಳ್ತೇವೆ, ನಮ್ಮ ಮೇಲೆ ಲಾಗು ಮಾಡ್ತಾ ಇದ್ದಾರೆ. ಇದು ಎಷ್ಟು ವರ್ಷದಿಂದ ನಡೀತಾ ಇದೆ ಸರ್ ಸಿಂಗಲ್? ಸಾಧಾರಣ 9 ವರ್ಷಗಳ ಸಿಂಗಲ್ ಲೇಔಟ್ ಕಾನೂನು ಬಂದಿದೆ. 9 ವರ್ಷ ನಡೀತಾ ಇದೆ. ಎಸ್ ಕಳತೂರ್ ಅವರೇ, ಏನು ಅನಿಸ್ತಾ ಇದೆ ನಿಮ್ಗೆ? ಏನು ಅನಿಸ್ತಾ ಇದೆ? ಇನ್ನು ಸಿಂಗಲ್ ಲೇಔಟ್ ಇಂದ ಏನಾದರೂ ಸರ್ಕಾರಕ್ಕೆ ಉಪಯೋಗ ಇದೆಯಾ ಅಥವಾ ಜನರಿಗೆ ಉಪಯೋಗ ಇದೆಯಾ? ನಗರ ವ್ಯವಸ್ಥಿತವಾಗಿರಬೇಕು ಅನ್ನೋ ಕಾರಣಕ್ಕಾಗಿ ಇದು ಮಾಡಿದ್ದೇವೆ ಅಂತ ಹೇಳ್ತಾ ಇದ್ದಾರೆ ಅವರು. ನೋಡಿ, ಈ ಏಕನಿವೇಶನ ಅನ್ನುವಂಥದ್ದು ಯಾವ ರೀತಿ ಮಾಡಿದ್ದಾರೆ ಅಂತ ಹೇಳಿದ್ರೆ, ಒಂದು ಮನೆ ಕಟ್ಟುವಾಗ ಅದಕ್ಕೆ ಬೇಕಾದಂಥ ಒಂದು ರಸ್ತೆ ವ್ಯವಸ್ಥೆ ಆಗಬೇಕು, ಒಂದು ಸ್ವಲ್ಪ ಓಪನ್ ಸ್ಪೇಸ್ ಬಿಡಬೇಕು, ಇಂಥದ್ದನ್ನೆಲ್ಲ ಒಂದು ಆ ವಿಷನರಿ ಐಡಿಯಾ ಇಟ್ಕೊಂಡು ಅದನ್ನು ಮಾಡಿದ್ದಾರೆ. ಬಟ್ ಈಗ ಅದು ಆ ಮೂಲ ಉದ್ದೇಶವನ್ನು ಕಳ್ಕೊಂಡಿದೆ. ಈಗ ಒಬ್ರಿಗೆ ಒಂದು ಕಾನೂನು, ಒಬ್ರಿಗೆ ಒಂದು ಕಾನೂನು ಅನ್ನುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ಭೂ ಪರಿವರ್ತನೆ ಆದ ಜಾಗದಲ್ಲಿ ಇವತ್ತು ಸಾಧಾರಣ ಒಂದು 7-8 ವರ್ಷ ಹಿಂದೆ ಅಥವಾ 10 ವರ್ಷದ ಹಿಂದೆ ಏನು ಸೈಟ್ ಮಾಡ್ಕೊಂಡೆಲ್ಲ ಮಾರಿದ್ದಾರೆ, 10 ಸೆಂಟ್ಸ್ ಮಾಡ್ಕೊಂಡು ಮಾರಿದ್ದಾರೆ. ಅದಕ್ಕೆ ಬೇಕಾದಂಥ ಹೋಗ್ಲಿಕ್ಕೆ ರಸ್ತೆಯ ಪ್ರಯೋಜನ ಇಟ್ಟು ಎಲ್ಲ ಸೈಟ್ ಮಾಡಿ ಎಲ್ಲ ಮಾರಾಟ ಮಾಡಿದ್ದಾರೆ. ಕೆಲವರೆಲ್ಲ ಮನೆ ಕಟ್ಟಿದ್ದಾರೆ. ಇವತ್ತು ಸಮಸ್ಯೆ ಎಲ್ಲಿ ಆಗಿದೆ ಅಂತ ಹೇಳಿದ್ರೆ, ಈಗ 10 ಸೆಂಟ್ಸ್ ಇಬ್ಬರಿಗೆ ಯಾರೋ ಒಬ್ಬ ಕನ್ವರ್ಷನ್ ಮಾಡಿ ಇಬ್ಬರಿಗೆ ಮಾರಾಟ ಮಾಡಿದ್ದಾನೆ. ಒಬ್ಬ ಒಂದು 10 ಸೆಂಟ್ಸ್ ನಲ್ಲಿ ಮನೆಯನ್ನ ಕಟ್ಟಿದ್ದಾನೆ, ಇನ್ನೊಬ್ಬ ಮನೆಯನ್ನು ಕಟ್ಟಲಿಲ್ಲ. ಈಗ ಮನೆ ಕಟ್ಟಿದವನಿಗೆ ಯಾವುದೇ ಕಾನೂನು ಅಪ್ಲೈ ಆಗುದಿಲ್ಲ, ಆಗಿ ಹೋಗಿದೆ. ಈಗ ಏನು ಮನೆ ಕಟ್ಟದೆ ಖಾಲಿ ನನ್ನ ನಿವೃತ್ತಿ ಜೀವನದಲ್ಲಿ ಏನೊಂದು ಅಷ್ಟು ದುಡ್ಡು ಸಿಕ್ಕಿದೆ, ನಾನೊಂದು ಮನೆ ಕಟ್ತೇನೆ ಅಂತೇಳಿ ಹೋದ್ರೆ ಇವತ್ತು ಆ ಮನುಷ್ಯನಿಗೆ ಮನೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಏನು ಪರಿಹಾರ ಏನು? ನಮ್ಮ ಇಲಾಖೆಯಲ್ಲಿ, ನಗರಾಭಿವೃದ್ಧಿ ಇಲಾಖೆಯಲ್ಲಿ ಇದಕ್ಕೆ ಪರಿಹಾರ ಇಲ್ಲ. ಇವತ್ತಿನ ದಿವಸದಲ್ಲಿ ನಗರಾಭಿವೃದ್ಧಿ ಇಲಾಖೆಯಲ್ಲಿ ಪರಿಹಾರ ಇಲ್ಲ. ಏನ್ ಪರಿಹಾರ ಕೇಳಿದ್ರೆ, ಆ ಜಮೀನು 70 ಸೆಂಟ್ಸ್ ಕನ್ವರ್ಷನ್ ಆಗಿದ್ದಿದ್ರೆ ಆ ಮನೆ ಕಟ್ಟಿದವನನ್ನು ಸೇರಿಸಿಕೊಂಡು ನೀನು ಸಿಂಗಲ್ ಲೇಔಟ್ಗೆ ಏಕನಿವೇಶನಕ್ಕೆ ಅರ್ಜಿ ಕೊಡು. ಅವ ಯಾಕೆ ಬರ್ತಾನೆ? ಅವನದ್ದು ಮನೆ ಆಗಿದೆ. ಅವ ಈಗ 1 ಸೆಂಟ್ಸ್ 2 ಸೆಂಟ್ಸ್ ರಸ್ತೆಗ ಇದಕ್ಕ ಇನ್ನೊಂದಕ್ಕ ಯಾಕೆ ಬಿಡ್ತಾನೆ? ಅವ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಅವ ಬರ್ದೆ ಇವನಿಗೆ ಸಿಂಗಲ್ ಲೇಔಟ್ ಏಕನಿವೇಶನ ಸಿಗುದಿಲ್ಲ. ಇವನಿಗೆ ಏಕನಿವೇಶನ ಸಿಗದಿದ್ರೆ ಇವನ ಮನೆ ಆಗುದಿಲ್ಲ. ಇದಕ್ಕೆ ಏನು ಪರಿಹಾರ ಕೇಳಿದ್ರೆ ಸರ್ಕಾರದಲ್ಲಿ ಇಲ್ಲ, ಇಲಾಖೆಯ ಬಳಿ ಇಲ್ಲ. ಇದಕ್ಕೋಸ್ಕರ ನಾವು ಕೂಡ ಸಾಕಷ್ಟು ಈ ಬಗ್ಗೆ ಕೂಡ ಹೋರಾಟ ಮಾಡಿದ್ದೇನೆ. ಯಾರು ಈ ರೀತಿ ಇಂಥ ಒಂದು ವ್ಯವಸ್ಥೆ ಉಂಟು ಅಂಥವರಿಗೆ ಒಂದು ಅಕ್ರಮ ಸಕ್ರಮದಲ್ಲಿ ಏನಾದರೂ ಒಂದು ವ್ಯವಸ್ಥೆ ಕಲ್ಪಿಸಿ. ಇದರಲ್ಲೆಲ್ಲ ಸಿಕ್ಕಾಕೊಂಡವರೆಲ್ಲ ಬಡ ಜನರು, ಎಲ್ಲ ಸಾಮಾನ್ಯ ವರ್ಗದವರು, ಇವ್ರಿಗೆ ಏನಾದರೂ ಒಂದು ವ್ಯವಸ್ಥೆ ಕಲ್ಪಿಸಿ. ಇವತ್ತು ಅದು ಕೂಡ ಇವತ್ತು ಏನು ಈ ನಗರಾಭಿವೃದ್ಧಿ ವ್ಯಾಪ್ತಿಯಲ್ಲಿ ಕೆಲವು ಪಂಚಾಯತ್ಗಳು ಬರ್ತವೆ, ಅವರ ಪರಿಸ್ಥಿತಿ ಅನ್ನುವಂಥದ್ದು ಇವತ್ತು ಚಿಂತಾಜನಕವಾಗಿ ಹೋಗಿದೆ.
ಅಲ್ಲ ಇದೆಲ್ಲ ಹಣವನ್ನು ಒಂದು ಹಣ ಕೊಟ್ಟು ಖರೀದಿ ಮಾಡಿರುವಂತ ಆಸ್ತಿಗಳು. ಖಂಡಿತವಾಗಿ ಹಣ ಕೊಟ್ಟು ಖರೀದಿ ಮಾಡಿದ್ದಾರೆ, ಲಕ್ಷಗಟ್ಟಲೆ ಕೊಟ್ಟು. ಇವತ್ತು ಒಂದು ಆಸ್ತಿ ಖರೀದಿ ಮಾಡುವುದು ಅಂತ ಹೇಳಿದ್ರೆ ಇಡೀ ಅವನ ಜೀವಮಾನದ ಒಂದು ಆದಾಯದಲ್ಲಿ ಖರೀದಿ ಮಾಡುವಂತದ್ದು, ಇಡೀ ಅವನ ಒಂದು ಜೀವಮಾನದ ಒಂದು ದುಡಿಮೆಯನ್ನು ಇಟ್ಟುಕೊಂಡು ಒಂದು ಕನಸು. ಆ ಕನಸಿನ ಪ್ರಕಾರ ಮನೆ ಕಟ್ಟಿ ಜಾಗ ತಗೊಂಡವನಿಗೆ ಇವತ್ತು ಮನೆ ಕಟ್ಟಲಿಕ್ಕೆ ಆಗ್ತಾ ಇಲ್ಲ. ಕಾನೂನಿನ ತೊಡಕು. ಇವತ್ತು ಏನ್ ಪರಿಹಾರ? ಈಗ ಏನಾದ್ರೂ ಒಂದು ಪರಿಹಾರ ಬೇಕಲ್ಲ. ಕಳೆದ 3 ವರ್ಷಗಳಿಂದ ಯಾವುದೇ ಪರಿಹಾರ ಇಲ್ಲ. ಹಾಗಾಗಿ ಇವತ್ತು ಏನು ಅಂತ ಒಂದು ಏನು ಜನರಿದ್ದಾರೆ ಅವರ ಪರಿಸ್ಥಿತಿ ಚಿಂತಾಜನಕ. ಅಲ್ಲ, ಇದು ಕೇವಲ ಮೈಸೂರು, ಮಂಗಳೂರು ಮತ್ತು ಉಡುಪಿ ಈ 3 ಜಿಲ್ಲೆಗಳಿಗೆ ಹೇಗೆ, ಖಾಲಿ ಈ 3 ಜಿಲ್ಲೆಗಳಿಗೆ ಮಾತ್ರ ಹೇಗೆ ನಡೆಯುತ್ತಿದೆ? ಇವತ್ತು ಈ ಏನು ಏಕನಿವೇಶನ ಅಂತೇಳಿ ಮಾಡ್ತಾರೆ, ಅಲ್ಲಿ ಒಂದು ಮಾಸ್ಟರ್ ಪ್ಲಾನ್ ಅಂತೇಳಿ ತಯಾರು ಮಾಡ್ತಾರೆ ಇಡೀ ಉಡುಪಿಗೆ ಸಂಬಂಧಪಟ್ಟ. ಒಂದು ಕರೆ ಇದೆ, ಕರೆನ ಸ್ವೀಕರಿಸೋಣ. ಹಲೋ ನಮಸ್ತೆ. ಹಲೋ ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ರಿ? ತಮ್ಮ ಹೆಸರು ಹೇಗೆ? ನಾನು ಅಲೆವರು ಸುರೇಶ್ ಅಂತ ಹೇಳಿ. ಸುರೇಶ್ ಅವರೇ, ಸಿಂಗಲ್ ಲೇಔಟ್ ಬಗ್ಗೆ ತಮ್ಮ ಅನಿಸಿಕೆ ಏನು? ನೋಡಿ, ನಮ್ದು ಒಂದು 55 ಸೆಂಟ್ಸ್ ಜಾಗ ಉಂಟು. ಅದ್ರಲ್ಲಿ ಎಂತ ಹೇಳ್ತಾರೆ ಅಂದ್ರೆ, ಇವರು ಸಿಂಗಲ್ ಲೇಔಟ್ ನಮ್ಮ ಮನೆ ಡಬಲ್ ಪ್ಲಾನಿಂಗ್ ಕೊಟ್ಟಾಗ ನಿಮ್ಗೆ ಸಿಂಗಲ್ ಲೇಔಟ್ ಬೇಡ ಅಂತ ಹೇಳಿ ನಿಮ್ಗೆ 11B ಬೇಕಂತ ಹೇಳಿದ್ದಾರೆ. ಈಗ 11B ಅಂತ ಕೇಳಿದ್ರೆ 11Bಗೆ ಒಂದು ಸೆಂಟ್ಸ್ಗೆ 1,000 ಲಂಚ ಕಾಯ್ತಾರೆ. ಹೌದು, 55 ಸೆಂಟ್ಸ್ಗೆ 55,000 ಲಂಚ ಕೊಡ್ಬೇಕು. ಲಂಚ ಕೊಡೋದ್ರೆ ನಿಮ್ಗೆ 11B ಸಿಗುದಿಲ್ಲ. ಇದು ಉದ್ದೇಶ ಮಾಡಿದೆ ಅಂತ ಹೇಳಿದ್ರೆ, ಈಗ 11, 9 ಇದೆಲ್ಲ ಮಾಡಿದ ಉದ್ದೇಶ ಹೇಳಿದ್ರೆ ದುಡ್ಡು ಮಾಡುವ ಸ್ಕೀಮ್ ಇದು. ಅಧಿಕಾರಿಗಳು ದುಡ್ಡು ಮಾಡೋದಕ್ಕಾಗಿ ಮಾಡ್ಕೊಂಡಿದ್ದಾರೆ ಅಷ್ಟೇ ವಿನ ಮತ್ತು ಜನಗಳಿಗೆ ಏನು ಉಪಯೋಗ ಇಲ್ಲ. ಮತ್ತೊಂದು ಅಂತ ಹೇಳಿದ್ರೆ, ಉಡುಪಿಯಲ್ಲಿ ಚರಂಡಿ ಮೇಲೆ ಬಿಲ್ಡಿಂಗ್ ಕಟ್ಟಿ ದೊಡ್ಡವರು ಮನೆ ಕಟ್ತಾರೆ, ಬಿಲ್ಡಿಂಗ್ ಕಟ್ತಾರೆ. ಅದಕ್ಕೆ ಏನೋ ಅಧಿಕಾರಿಗಳು ಮಾತಾಡುದಿಲ್ಲ. ಹಳ್ಳಿ ಸೈಡ್ ನಲ್ಲಿ ರಸ್ತೆ 25 ಮೀಟರ್ ಬಿಟ್ಟು ಮನೆ ಕಟ್ಟಬೇಕಂತ ಹೇಳ್ತಾರೆ. ಇದು ಯಾವ ನ್ಯಾಯ? ಅಂದ್ರೆ ಇಲ್ಲಿ ಬಡವರಿಗೊಂದು ನ್ಯಾಯ, ಶ್ರೀಮಂತರಿಗೊಂದು ನ್ಯಾಯ ಅನ್ನುವಂಥದ್ದು. ಅದೇ ಅಂದ್ರೆ ಇದು ಎಂತ ಹೇಳಿದ್ರೆ 11 ಸಿಂಗಲ್ ಲೇಔಟ್ ಇದೆ ಅಂತ ಬರೀ ದುಡ್ಡು ಮಾಡೋ ಸ್ಕೀಮ್ ಬೇರೆ ಏನೂ ಇಲ್ಲ ಇದರಲ್ಲಿ. ಎಸ್, ಓಕೆ, ಧನ್ಯವಾದಗಳು ಸರ್. ಬಡವರಿಗೆ ಸತಾಯಿಸುದಿನ ಇದರಲ್ಲಿ ಆಗುವ ಕೆಲಸ ಇರ್ತದಿಲ್ಲ. ಎಸ್, ಧನ್ಯವಾದಗಳು ಸರ್. ಅವ್ರು ಹೇಳ್ತಾರೆ ಬಡವರನ್ನ ಸತಾಯಿಸೋದಕ್ಕೆ ಮಾಡಿದ್ದಾರೆ. ಏನು 911 ಸಿಂಗಲ್ ಲೇಔಟ್ ಎಲ್ಲ ಮಾಡಿದ್ದಾರೆ, ಸೆನ್ಸಿಗೆ 1,000 ಲಂಚ ಕೊಡಿ. ಕರೆಕ್ಟ್, ಏನೋ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡಿದ್ದಾರೆ. ಬಟ್ ಆ ಉದ್ದೇಶ ತನ್ನ ಉದ್ದೇಶವನ್ನ ಕಳ್ಕೊಂಡಿದೆ. ಇವತ್ತು ಸಾಮಾನ್ಯ, ಇವ್ರು ಹೇಳಿದಾಗೆ ಸಾಮಾನ್ಯ ಜನರಿಗೆ ಇವತ್ತು ದುಡ್ಡು ಮಾಡ್ಲಿಕ್ಕೆ ಒಂದು ವ್ಯವಸ್ಥೆ ಸರ್ಕಾರ ಮಾಡಿದ್ದು ಅನ್ನುವಂತ ವ್ಯವಸ್ಥೆ ಕಲ್ಪನೆ ಆಗಿದೆ. ಅಂತ ಒಂದು ವ್ಯವಸ್ಥೆಯಲ್ಲಿ ನಾವು ಇದ್ದೇವೆ, ಅಂತ ವ್ಯವಸ್ಥೆ ಆಗಿದೆ. ಈಗ ಅವ್ರು ಹೇಳಿದ್ದು ತಪ್ಪು, ಖಂಡಿತವಾಗಿಯೂ ತಪ್ಪಲ್ಲ. ಏನು ಉದ್ದೇಶ ಇತ್ತು ಆ ಉದ್ದೇಶ ಈಡೇರಲಿಲ್ಲ ಅದರಲ್ಲಿ. ಬಟ್ ಈ ಅಧಿಕಾರಿಗಳಿಗೆ ಒಂದು ಲಂಚ ಮಾಡ್ಲಿಕ್ಕೆ ಲಂಚಕ್ಕೆ ಒಂದು ದಾರಿ ಕೊಟ್ಟಾಗಿದೆ ಅನ್ನುವಂತ ಒಂದು. ಲಂಚ ಕೊಟ್ಟಾದ್ರೂ ಕೂಡ ಇವರು ಇದನ್ನು ಹೇಗೆ ಬಗೆಹರಿಸ್ತಾರೆ ಅನ್ನೋದು ಬಗೆಹರಿಸ ಸಾಧ್ಯ ಇಲ್ಲ. ನೋಡಿ, ಈಗ 55 ಸೆಂಟ್ ಜಾಗವನ್ನು ಕನ್ವರ್ಷನ್ ಮಾಡಿದರೆ ಆದ್ರೆ ಸಿಂಗಲ್ ಲೇಔಟ್ ನೀವು ಕೇಳಿ ಹೋದ್ರೆ ಅದರಲ್ಲಿ 45% ಜಾಗ ಅಂದ್ರೆ ಸಾಧಾರಣ 25 ಸೆಂಟ್ ಜಾಗವನ್ನ ಸರ್ಕಾರಕ್ಕೆ ಬಿಟ್ಟು ಕೊಡಬೇಕು. ನೋಡಿ, ಈಗ ಕರೆ ಮಾಡಿದವರು ಹೇಳ್ತಾ ಇದ್ದಾರೆ ತನ್ನ 55 ಸೆಂಟ್ಸ್ ಅಂದ್ರೆ ಅವರು ದುಡ್ದು ಅವ್ರ ಇಡೀ ಜೀವನ ಪರ್ಯಂತ ದುಡ್ದ ಜಾಗವನ್ನ ಸರ್ಕಾರಕ್ಕೆ ಧರ್ಮ ಕೊಡಿ ಅಂತೇಳಿ ಯಾವ ನ್ಯಾಯ ಇದು? ಇದು ಬ್ರಿಟಿಷರು ಕೂಡ ಇಲ್ಲ. ನೋಡಿ, ಆಗ ನಮ್ಮ ಈಸ್ಟ್ ಇಂಡಿಯಾ ಕಂಪನಿ ಒಂದಿತ್ತು ನಮ್ಮ ದೇಶ ದುಡ್ಲಿಕ್ಕೆ. ಆಗ ನಮಗೆ ಗೊತ್ತಿತ್ತು ಬಿಳಿ ಬಣ್ಣ ಬ್ರಿಟಿಷ್ ನಮ್ಮ ದೇಶ ರುಡ್ಲಿ ಬಂದ ಅಂತ ಗೊತ್ತಿತ್ತು. ಈಗ ಎಲ್ಲ ನನ್ನಾಗ ಕಲ್ಲರು. ನಮಗೆ ಯಾರು ಈಸ್ಟ್ ಇಂಡಿಯಾ ಕಂಪನಿ ಯಾವುದು, ಭಾರತ ಕಂಪನಿ ಯಾವುದು ಗೊತ್ತಾಗ್ತಾ ಇಲ್ಲ ಈಗ. ಎಸ್, ಮತ್ತೊಂದು ಕರೆ ಇದೆ. ಹಲೋ ನಮಸ್ತೆ ಸರ್, ಇಲ್ಲಿಂದ ಕರೆ ಮಾಡ್ತಾ ಇದ್ರಿ, ತಮ್ಮ ಹೆಸರು ಹೇಗೆ? ಕಟ್ಪಾಡಿಯಿಂದ ಭಾಸ್ಕರ್ ಕೆ ಅಂತ ಮಾತಾಡ್ತಿದ್ದೆ ಸರ್. ಸಿಂಗಲ್ ಲೇಔಟ್ ಬಗ್ಗೆ ತಮ್ಮ ಅನಿಸಿಕೆ ಏನು? ಹೇಳ್ತೇನೆ ಹೇಳಿ. ಇದು 2 ವರ್ಷದ ಹಿಂದೆ ಬಿಜೆಪಿ ಸರ್ಕಾರ ಇರುವಾಗ ಈ ಪ್ರಾಬ್ಲಮ್ ಇರ್ಲಿಲ್ಲ, ಅವ್ರು ಮಾಡಿದೆ ಅಂತ ಹೇಳ್ತಾರೆ. ಕಾಂಗ್ರೆಸ್ ಅವರು ಬಂದ ನಂತರ ಇಲ್ಲಿ ಉಡುಪಿಯಲ್ಲಿ ಒಂದು ಇದು ನಡೆಯಿತು, ಪ್ರತಿಭಟನೆ ನಡೆಯಿತು. ಆಗ ಪಾಟೀಲ್ ಅಂತ ಇದ್ದಾರಲ್ಲ ಕಂದಾಯ ಮಂತ್ರಿ, ಅವ್ರು ಬಂದ 15 ಸರಿ ಮಾಡಿ ಹೋಗ್ತೇನೆ ಹೇಳಿ 1.5 ವರ್ಷ 2 ವರ್ಷ ಆಯ್ತು. ನಮ್ಮ ಶಾಸಕರು ಕೂಡ ಅದರಲ್ಲಿ ಇದ್ರು. ಎಲ್ಲರೂ ಹೇಳ್ತಾರೆ ಕಾಂಗ್ರೆಸ್ ಅವರು ಸರಿ ಮಾಡ್ತೇವೆ ಹೇಳ್ತಾರೆ, ಇನ್ನೂ ಮಾಡ್ಲಿಲ್ಲ. ಯಾಕೆ ಮಾಡ್ಲಿಲ್ಲ? 2 ವರ್ಷ ಆಯ್ತು, ಯಾಕೆ ಮಾಡ್ಲಿಕ್ಕೆ ಆಗುದಿಲ್ಲ? ಸಿಂಗಲ್ ಔಟ್ ಪ್ರಾಬ್ಲಮ್ ಇರ್ಬೋದು, ಅದು ಕೆಲವು ಅದರಲ್ಲಿ ಒಳ್ಳೆ ಉದ್ದೇಶ ಇದೆ. ಒಳ್ಳೆ ಉದ್ದೇಶ ಮಾಡುವಾಗ ಒಂದು ಕೆಟ್ಟದ್ದು ಬಂದೇ ಬರ್ತದೆ ಅಲ್ಲಿ. ಅವ್ರು ಎಲ್ಲರಿಗೆ ಸಮಾಧಾನ ಮಾಡಿ ಸಾಧ್ಯ ಇಲ್ಲ. ಈ ಪುರಂದರದಾಸರೇ ಎಲ್ಲರನ್ನು ಮೆಚ್ಚಿಸುದು ಉಚಿತನ, ಒಬ್ಬರಿಗೆ ಉಪಕಾರ ಮಾಡ್ಲಿಕ್ಕೆ ಹೋದ್ರೆ ಇನ್ನೊಬ್ಬ ತೊಂದರೆ ಆಯ್ತು ನನಗೆ ಅಂತ ಹೇಳ್ತಾರೆ. ಇದೆಲ್ಲ ಕತೆ. ಆದ್ರೂ ಒಂದು ಲೆವೆಲ್ ರೀತಿಯಲ್ಲಿ ಮಾಡೋದು ಒಳ್ಳೇದು. ಬಡವರಿಗೆ ಯಾರಿಗೂ ತೊಂದರೆ ಆಗಬಾರ್ದು. ಸಿಂಗಲ್ ಲೇಔಟ್ ಸ್ವಲ್ಪ ತೊಂದರೆನೆ, ಅದನ್ನೊಂದು ಸರಿ ಮಾಡ್ತೇನೆ ಅಂತ ಮಿನಿಸ್ಟರ್ ಹೇಳಿ 1.5 ವರ್ಷ 2 ವರ್ಷ ಆಯ್ತಲ್ಲ. ಇಲ್ಲೇ ಇದ್ದಾರಲ್ಲ ಸಾಕ್ಷಿಗೆ, ಅಲ್ಲಿ ಬೇಕಾದ್ರೆ ಉಡುಪಿಯಲ್ಲೇ ಇದ್ದಾರೆ ಅದರ ಬ್ರೋಕರ್ಸ್ನವರು. ಅವ್ರಿಗೆ ಗೊತ್ತು, ಅವರ ಎದುರಲ್ಲೇ ಮನವಿ ಮಾಡಿ ತಗೊಂಡಿದ್ದಾರೆ. ನಾವಿದ್ದೆ ನಾವು ಅಲ್ಲಿಗೆ. ಆಗ ಅವ್ರು 15 ಸಲ ಮಾಡಿಕೊಡ್ತೇನೆ ಹೋದವರು ಇಷ್ಟವರೆ ಪತ್ತ ಇಲ್ಲ, ಅವ್ರು ನಾಪತ್ತೆ ಆಗ್ಬಿಟ್ಟಿದ್ದಾರೆ. ಓಕೆ, ಧನ್ಯವಾದಗಳು ಸರ್ ಕರೆ ಮಾಡೋದಕ್ಕೆ. ಅವ್ರು ಹೇಳ್ತಾ ಇದ್ದಾರೆ ಮಂತ್ರಿಗಳು ಅದರ ಬಗ್ಗೆ ಆಶ್ವಾಸನೆಯನ್ನು ಕೊಟ್ಟು ಹೋದವರು ಮತ್ತೆ ಈ ಕಡೆ ಬರಲೇ ಇಲ್ಲ ಅಂತ ಹೇಳ್ತಾರೆ. ಒಂದು ತಪ್ಪು ಹೇಳಿದ್ರೆ ಬಿಜೆಪಿ ಸರ್ಕಾರವಾಗಿಲ್ಲ, ಕಾಂಗ್ರೆಸ್ ಸರ್ಕಾರ ಬಂದದ್ದು ಅದಲ್ಲ. ಕಳೆದ 9 ವರ್ಷಗಳಿಂದ ಆ ಸಿಂಗಲ್ ಲೇಔಟ್ ಕಾನೂನು ಉಂಟು. ಹೌದು, ಈಗ ಎಲ್ಲಾ ಸರ್ಕಾರ, ನಾನು ಯಾವ ಪಕ್ಷದಲ್ಲಿಲ್ಲ, ಯಾವ ಪಕ್ಷವನ್ನು ದೂರುವುದಿಲ್ಲ, ಎಲ್ಲಾ ಪಕ್ಷದವರು ಇರುವಾಗ ಇದ್ದ ಕಾನೂನು ಇದು. ಕಾನೂನು ನಮಗೆ ಬೇಡದಿರೋ ಕಾನೂನು ಅಷ್ಟೇ ಒಪ್ತೇನೆ. ಅವ್ರು ಹೇಳೋದು ಎಲ್ಲವೂ ಸತ್ಯ.
ಅವರಿಗೆ ಎಲ್ಲರೂ ದುಡ್ಡು ಮಾಡ್ಲಿಕ್ಕೋಸ್ಕರ ಮಾಡಿದಂಥ ಕಾರ್ಯಕ್ರಮಗಳು. ನಾನು ಒಬ್ಬ ವ್ಯಕ್ತಿ ಹೆಸರು ಹೇಳುದಿಲ್ಲ. ಹೇಗೆ ಇದ್ದ ಆಫೀಸರು ಏನೋ ಆಗಿದ್ದಾರೆ ಇವತ್ತು. ಆದ್ರೆ ನಮ್ಮ ಜನಸಾಮಾನ್ಯ ಆಗಿದ್ದವ ಇವತ್ತು ಜನಸಾಮಾನ್ಯ ಆಗಿದ್ದಾನೆ. ಇವತ್ತು ಒಂದು ಕೆರೆ ಅಭಿವೃದ್ಧಿ ಶುಲ್ಕ ಹೇಳಿ ತಗೊಳ್ತಾರೆ ಉಡುಪಿಯಲ್ಲಿ. ಕೆರೆ ಅಭಿವೃದ್ಧಿ ಶುಲ್ಕ ಆ ವಿಜುವಲ್ ಇದೆ ನಮ್ಮ ಹತ್ರ. ಕೆರೆ ಅಭಿವೃದ್ಧಿ ಶುಲ್ಕ ಅಂತ ಇದೆ ನೋಡಿ. ಒಂದು ಉಡುಪಿ ನಗರದಲ್ಲಿ ಎಷ್ಟು ಕೆರೆ ಉಂಟು? ಸೆನ್ಸ್ ಒಂದಕ್ಕೆ 1,000 ತಗೊಳ್ತಾರೆ. 10,500 ರೂಪಾಯಿ ಅಂತ ಏನೋ ಹಾಕಿದ್ದಾರೆ ಕೆರೆ ಅಭಿವೃದ್ಧಿ ಶುಲ್ಕ. ಭಾಗ್ಯ ಆರ್ ನಾವುಡ ಅಂತ ಹೇಳೋರು 10.5 ಸೆಂಟ್ ಜಾಗಕ್ಕೆ ಸಿಂಗಲ್ ಲೇಔಟ್ ಮಾಡ್ಲಿಕ್ಕೆ 10,000 ರೂಪಾಯಿ ಕೆರೆ ಅಭಿವೃದ್ಧಿ ಶುಲ್ಕ ಕಟ್ಟಿದ್ದಾರೆ. 10 ಸೆಂಟ್ಸಿಗೆ. ಸಗ್ರಿ ವಾರ್ಡ್ ನಲ್ಲಿ ಒಂದೇ ಒಂದು ಸರ್ಕಾರಿ ಕೆರೆ ಇಲ್ಲ, ಪ್ರೈವೇಟ್ ಕೆರೆಯೂ ಇಲ್ಲ. ಇವತ್ತಿನ ಉಡುಪಿಯಲ್ಲಿ ಸಾಧಾರಣ ನನ್ನ ಒಂದು ಅಂಕಿಅಂಶ ಪ್ರಕಾರ 16 ರಿಂದ 22 ಕೋಟಿ ರೂಪಾಯಿವರೆಗೆ ಕಲೆಕ್ಷನ್ ಆಗಿದೆ ಖಾಲಿ ಕೆರೆ ಅಭಿವೃದ್ಧಿ ಶುಲ್ಕದ್ದು. ಒಂದೇ ಒಂದು ಕೆರೆ ಅಭಿವೃದ್ಧಿ ಆಗಲಿಲ್ಲ. ಆ ದುಡ್ಡು ಎಲ್ಲಿ ಉಂಟು? ಆ ದುಡ್ಡು ಎಲ್ಲಿಗೆ ಹೋಯ್ತು? ಹಣವನ್ನು ಈವರೆಗೂ ಅದನ್ನು ಯುಟಿಲೈಸ್ ಮಾಡಲಿಲ್ಲ. ಕೆರೆ ಇಲ್ಲ, ಕೆರೆಗಳೇ ಇಲ್ಲದಿದ್ರೆ ಅಭಿವೃದ್ಧಿ ಚರಂಡಿಯನ್ನು ಅಭಿವೃದ್ಧಿ ಮಾಡಬೇಕು ಇವರು ಅಷ್ಟೇ. ಅದರ ಬದಲು ಆ ದುಡ್ಡನ್ನ ಬೇರೆ ಗಾರ್ಡನ್ ಅಭಿವೃದ್ಧಿ ಮಾಡಬಹುದು. ನಗರದಲ್ಲಿ ಈಗ ಸರ್ಕಾರ ನಾವು ದೊಡ್ಡ ದೊಡ್ಡ ಲೇಔಟ್ ಮಾಡುವಾಗ 4 ಎಕರೆ 5 ಎಕರೆ ಜಾಗ ಲೇಔಟ್ ಮಾಡುವಾಗ ಗಾರ್ಡನ್ಗಳಿಗೆ ಕೆಲವು ಜಾಗ ಅಭಿವೃದ್ಧಿ ಬಿಟ್ಟಿದ್ದೇವೆ, ಉದ್ಯಾನವನ ಅಂತ ಬಿಟ್ಟಿದ್ದಾರೆ. ಆ ಉದ್ಯಾನವನ ಅಭಿವೃದ್ಧಿ ಮಾಡಬಹುದು. ಅದನ್ನು ಏನೂ ಅಭಿವೃದ್ಧಿ ಮಾಡಲ್ಲ. ಇಲ್ಲಿ ಪರಿಮಿತಿಗಳು, ಯಾಕಂದ್ರೆ ಇಲ್ಲಿ ಒಂದು 5 ಸೆನ್ಸ್ 10 ಸೆನ್ಸ್ಗಳನ್ನ ಇದರಿಂದ ಮುಕ್ತ ಮಾಡಬಹುದಲ್ವಾ? ಅದನ್ನ ಯಾಕೆ ಇದರಲ್ಲಿ ಸೇರಿಸಿಬಿಟ್ಟಿದ್ದಾರೆ? ಈ ಏಕನಿವೇಶನ 9/11 ಬಗ್ಗೆ ಸಮಸ್ಯೆ ಉಂಟು, ಜನರಿಗೆ ತೊಂದರೆ ಉಂಟನ್ನುವಂಥದ್ದು ಎಲ್ರಿಗೂ ಮನದಟ್ಟಾಗಿದೆ. ಅಧಿಕಾರಿಗಳಿಗೂ ಗೊತ್ತಿದೆ, ರಾಜಕೀಯ ವ್ಯಕ್ತಿಗಳಿಗೂ ಗೊತ್ತಿದೆ. ಇವತ್ತು ಕಳೆದ 1-2 ವರ್ಷದಿಂದ ಮೀಡಿಯಾದವರು ಕೂಡ ಅದ್ರ ಬಗ್ಗೆ ಸಾಕಷ್ಟು ಒಂದು ವಿಚಾರವನ್ನು ಹಾಕಿದ್ದಾರೆ. ಯಾಕಂತೇಳಿ ಜನರಿಗೆ ಸಮಸ್ಯೆ ಇದ್ದದ್ರಿಂದ ಇಂಥ ಕಾರ್ಯಕ್ರಮಗಳು ಆಗ್ತಾ ಉಂಟು. ಇವತ್ತು ಜನರಿಗೆ ಸಮಸ್ಯೆ ಆಗದಿದ್ರೆ ಇಂಥ ಕಾರ್ಯಕ್ರಮಗಳು ಆಗುವಂತ ಒಂದು ಉದ್ದೇಶವೇ ಇರಲಿಲ್ಲ. ಆದ್ರೆ ಅದನ್ನ ಸರಿಪಡಿಸಬೇಕು ಅನ್ನೋಂಥ ಒಂದು ಇಚ್ಛಾಶಕ್ತಿ ಇವತ್ತು ಯಾರಿಗೂ ಇಲ್ಲ ಅಂತ. ಮತ್ತೊಂದು ಕರೆಯನ್ನು ಸ್ವೀಕರಿಸೋಣ. ಹಲೋ, ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಾ ಇದ್ರಿ? ನಾನು ಉಡುಪಿಯಿಂದ ಅಜ್ಜರ್ಕಾಡಿಂದ ದೀಪಕ್ ಅಂತ ಮಾತಾಡ್ತೇನೆ. ದೀಪಕ್ ಅವರೇ ಹೇಳಿ, ಸಿಂಗಲ್ ಲೇಔಟ್ ಬಗ್ಗೆ ತಮ್ಮ ಅನಿಸಿಕೆ ಏನು? ಹೌದು, ಸಿಂಗಲ್ ಲೇಔಟ್ ಅಂದ್ರೆ ಇದರಲ್ಲಿ ಇನ್ನೊಂದು ಕುತಂತ್ರವೂ ಇದೆ. ಏನಂತ ಹೇಳಿದ್ರೆ, ಇಲ್ಲಿ ಬಿಲ್ಡರ್ಸ್ಗಳು ಕಂಡಾಪಟ್ಟೆ ಫ್ಲಾಟ್ಗಳು ಕಟ್ತಾ ಇದ್ದಾರೆ. ಅದಲ್ಲ, ಒಂದು ವ್ಯಕ್ತಿಗೆ ಸಾಮಾನ್ಯ ಒಂದು ವ್ಯಕ್ತಿಗೆ 5 ಸೆಂಟ್ಸ್ ಜಾಗ ಮಾಡಿ ಮನೆ ಮಾಡುವ ಅಂತ ಹೇಳಿದ್ರೆ ಈ ಗಲಾಟೆ ಹೆಸರಿನಲ್ಲಿ ಅವ್ರು ಏನ್ ಮಾಡ್ತಾರೆ ಹೇಳಿದ್ರೆ, ಹೌದಾಲ ಎಂಕ್ಲೆಗ್ ಬೋಡ್ಸಿ ಮರೆ ಫ್ಲಾಟ್ ಇದೆ ತೊಗೊಂಡ್ರೆ ಫ್ಲಾಟ್ಗೆ ಹೋಗ್ತಾರೆ. ಈಗ ಇನ್ನೊಂದು ಆಂಗಲ್ ಇದು, ಯಾಕೆ ಹೇಳಿದ್ರೆ ಎಲ್ಲ ತೊಂದರೆಗಳಿರುವಾಗ ಯಾರದಕ್ಕೆ ಹೋಗಿ ಬಿಡ್ಲಿಕ್ಕೆ ತಯಾರಿಲ್ಲ ಈಗ. ಅಂದ್ರೆ ಯಾರು ಕೂಡ ಭೂಮಿ ತಗೊಂಡು ಮನೆ ಕಟ್ಟೋದಿಕ್ಕೆ ಹೋಗೋದು ಬೇಡ, ಅದು ಜಂಜಾಟದ ಕೆಲಸ, ಹೋಗಿ ಫ್ಲಾಟ್ ಅಲ್ಲಿ ಸೆಟಲ್ ಆಗೋಣ ಅನ್ನುವಂತ ಭಾವನೆ ಬರಬೇಕು ಅಂತ ಇದೆಲ್ಲ ಮಾಡ್ತಾ ಇದ್ದಾರೆ. ಇದು ಪರೋಕ್ಷವಾಗಿ ಬಿಲ್ಡರ್ ಲಾಬಿಗಳಿಗೆ ಸಹಾಯ ಮಾಡುವಂತ ಇದು. ಯಸ್, ಓಕೆ, ಧನ್ಯವಾದಗಳು ಸರ್, ಧನ್ಯವಾದಗಳು. ಎಸ್, ಇದರ ಬಗ್ಗೆ ಏನ್ ಹೇಳ್ತೀರಿ ಸರ್? ಆಗಿರಬಹುದಾ ಇದು? ಸರ್, ನಾನೊಂದು ಸ್ಪಷ್ಟವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಇದು ಒಂದು ಕಪೋಲ ಕಲ್ಪಿತ ವಿಷಯಗಳು. ಈಗ ನಾನು ಇವ್ರು ಹೇಳಿದಾಗ ತುಂಬಾ ಜನ ಮಾತುಗಳನ್ನು ಹೇಳಿದ್ದಾರೆ. ಅದು ನಾವು ನೇರವಾಗಿ ಆರೋಪ ಮಾಡಲಿಲ್ಲ, ನಾನು ಕಣ್ಣಾರ ನೋಡ್ಲಿಲ್ಲ, ನಮ್ಮ ಎದುರುಗಡೆ ನೋಡಿ. ಆದ್ರೆ ಸಿಂಗಲ್ ಲೇಔಟ್ ಇಂದ ಸಮಸ್ಯೆ ಆಗ್ತದೆ ಜನರಿಗೆ. ಮನೆ ಕಟ್ಟಲಿಕ್ಕೆ ಒಬ್ಬ ಮನೆ ಒಂದು ವ್ಯಕ್ತಿ ಒಂದು ಸೈಟ್ ತಗೊಂಡ್ರೆ ಮಿನಿಮಮ್ 1 ವರ್ಷ ಅವನಿಗೆ ಮನೆ ಕಟ್ಟಲಿಕ್ಕೆ ಪೇಪರ್ ರೆಡಿ ಮಾಡ್ಲಿಕ್ಕೆ ಟೈಮ್ ಬೇಕು. 1 ವರ್ಷ ಬೇಕು. ಆಗ ಅಲ್ಲ, 1 ವರ್ಷ ಅಲ್ಲ. ಇವತ್ತು ನಗರಾಭಿವೃದ್ಧಿ ಪ್ರಾಧಿಕಾರದ ಒಳಗೆ ಬರುವಂತ ಏನು ಪಂಚಾಯತ್ ವ್ಯಾಪ್ತಿ ಉಂಟು, ಕಳೆದ 3 ವರ್ಷಗಳಿಂದ ಇಂತ ಏನು ತುಂಡು ಭೂಮಿ ಕನ್ವರ್ಷನ್ ಆದದ್ದುಂಟು ಅವರಿಗೆ ಮನೆ ಕಟ್ಟಿಗೆ ಆಗ್ಲಿಲ್ಲ. 1 ವರ್ಷ ಆಗ್ಲೇ ಇಲ್ಲ. ಅದಕ್ಕೆ ಪರಿಹಾರವೇ ಕೊಡ್ಲಿಲ್ಲ. ಇವತ್ತು ಯಾವುದೇ ರೀತಿ ಅಲ್ಲಿ 9/11 ಖಾಲಿ ಮನೆ ಕಟ್ಟಲಿಕ್ಕೆ ಮಾತ್ರ ಅಲ್ಲ, ಇವತ್ತು ಆ ಜಾಗವನ್ನು ಮಾರಾಟ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಭೂ ಪರಿವರ್ತನೆ ಎಲ್ಲಿಂದಲೂ ಸಾಲ ಮೂಲ ಮಾಡ್ಕೊಂಡು ಜಾಗ ಖರೀದಿ ಮಾಡಿದ್ರೆ ಆತನ ಕತೆ ಕೈಲಾಸ ಆಗಿ ಹೋಗ್ಬೇಕಿತ್ತು. ನೋಡಿ, ಒಂದು 5 ಎಕರೆ ಜಾಗ ಒಬ್ಬೊಬ್ರು ಕನ್ವರ್ಷನ್ ಮಾಡಿದ್ದಾರೆ, ಒಂದು 2 ವರ್ಷಗಳ ಮುಂದೆ ಕನ್ವರ್ಷನ್ ಮಾಡಿದ್ರೆ ಸುಳ್ಳಿ. ಅದ್ರ 8 ಸೆಂಟ್ ಜಾಗವನ್ನು ನನ್ನೊಂದು ಪಾಪದ ಪರ್ಚೇಸ್ ಮಾಡಿದ್ದಾನೆ. ಈಗ ನಾನು 8 ಸೆಂಟ್ ಜಾಗನ ಸಿಂಗಲ್ ಲೇಔಟ್ ಕೇಳಿದೆ, ಅವರು ಕಟ್ಟುವ ಎಲ್ಲ ಫೈನ್ ಕಟ್ಟಿದ್ರು ಕೂಡ ಅದು 5 ಎಕರೆ ಜಾಗದ ಕೂಡ ಫೈನ್ ಕಟ್ಟಬೇಕಂತಾರೆ. ಎಲ್ಲರೂ ಒಟ್ಟು ಸೇರಿ ಬನ್ನಿ, ಎಲ್ರಿಗೂ ಅಂತ 5 ಎಕರೆ ಜಾಗದ ಕಾಸ್ಟ್ ಸಿಂಗಲ್ ಲೇಔಟ್ ಫೈನ್ ಕಟ್ಟು ಅಂತ ನನ್ನ ಜಾಗಕ್ಕಿಂತ ಜಾಸ್ತಿ ಆಗ್ತದೆ. ನಾನು ಧರ್ಮ ಮನೆ ಕಟ್ಟ ಜಾಗ ಹಾಗೆ ಬಿಡುದು ಒಳ್ಳೆದಲ್ವಾ, ಗುಡಿಸಿ ಕಟ್ಟೋದಲ್ಲ. ಬಟ್ ಏನೊಂದು ವಿಪರ್ಯಾಸಗಳಂದ್ರೆ, ಅಲ್ಲ, ಇದು ಬುದ್ಧಿವಂತರ ಜಿಲ್ಲೆ ಅನ್ನುವಂತ ಈ ಜಿಲ್ಲೆಯಲ್ಲಿ ಅಧಿಕಾರಿಗಳು ಇಷ್ಟೊಂದು ಅಧಿಕಾರಿಗಳು ಬಂದು ಆಮಂತ್ರಣ ಮಾಡ್ತಾ ಇದ್ರು, ಯಾಕೆ ಜನಪ್ರತಿನಿಧಿಗಳು ಯಾಕೆ ಮಾತಾಡ್ತಾ ಇದ್ದಾರೆ? ಒಂದು ಕಾನೂನು ಇದೆ, ಅದು ಬ್ರಿಟಿಷ್ ಬಿಟ್ಟೋದ ಕಾನೂನು. ಏನಂತ ಹೇಳಿದ್ರೆ, ಒಬ್ಬ ಅಧಿಕಾರಿ ತಪ್ಪು ಮಾಡಿದ್ರೆ ಜನಸಾಮಾನ್ಯರಿಗೆ ಕೇಳುವ ಅಧಿಕಾರ ಇಲ್ಲ. ಹೌದು, ಯಾವ ಬದಿಗೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಕ್ಲೀನ್ ಆದ ಡಾಕ್ಯುಮೆಂಟ್ ಇದೆ. ಒಂದು RTC ಅಲ್ಲಿ ಒಂದು ತಪ್ಪು ಬೆಳವಣಿಗೆ ಆಯ್ತು, ಒಬ್ಬ ಟೈಪ್ ಮಾಡುವ ಏನೋ ತಪ್ಪು ಟೈಪ್ ಮಾಡಿದ ಅಂತ ತಿಳಿಸ್ಕೊಂಡು, ಉದ್ದೇಶಪೂರ್ವಕವಾಗಿಯೋ ಉದ್ದೇಶ ಇಲ್ಲದೆಯೋ ಏನೋ ತಪ್ಪು ಮಾಡಿದ. ತಪ್ಪನ್ನು ನಾವು AC ಕೋರ್ಟಿಗೆ ಚಾಲೆಂಜ್ ಮಾಡಬೇಕು ವಿನಃ ಅದಕ್ಕೆ 6 ತಿಂಗಳು 1 ವರ್ಷ 2 ವರ್ಷ 3 ವರ್ಷ ಹೋಗ್ಬೋದು ವಿನಃ ಅವನನ್ನ ಕರೆದು ಯಾಕೆ ತಪ್ಪು ಮಾಡಿ ಮರ ಸರಿ ಮಾಡು ಅಂತೇಳಿ ಯಾವ ಅಧಿಕಾರಿ ಆಫೀಸರ್ ಹೇಳೋ ಅಧಿಕಾರವಿಲ್ಲ. ತಹಶೀಲ್ದಾರಿಗಾಗಲಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರ ಇಲ್ಲ. AC ಕೋರ್ಟ್ ಚಾಲೆಂಜ್ ಮಾಡ್ಬೇಕಾದ್ರೆ ಮಾಡ್ಬೇಕು. ಹಾಗೆ ಯಾರು ಮಾಡಿದ ತಪ್ಪಿಗೆ ನಾವು ಫೈನ್ ಕಟ್ತಾ ಇದ್ದೇವೆ, ಯಾರ ಮಾಡಿದ ತಪ್ಪಿಗೆ ನಾವು ನಮ್ಮ ಸಮಯ ಹಾಳು ಮಾಡ್ತಾ ಇದ್ದೇವೆ. ಆ ಕಲ್ಪನೆ ಇವತ್ತು ನಾಗರಿಕರು ಬೇಕಾಗಿಲ್ಲ, ಕೂಡ ಜನಪ್ರತಿನಿಧಿಗಳಿಗೆ ಬೇಕು. ಎಸ್, ಹಾಗಾದ್ರೆ ಒಟ್ಟು ಕಾನೂನುಗಳು ಅನ್ನುವಂಥದ್ದು ಅಧಿಕಾರಿಗಳ ಪರವಾಗಿದೆ ಹೊರತು ಜನರ ಪರವಾಗಿಲ್ಲ ಅನ್ನುವಂಥದ್ದು. ಎಸ್, ಇದ್ರ ಬಗ್ಗೆ ಇನ್ನಷ್ಟು ಚರ್ಚೆನ ಮಾಡೋಣ. ಒಂದು ಪುಟ್ಟ ವಿರಾಮವನ್ನು ತೆಗೆದುಕೊಳ್ತಾ ಇದ್ದೇನೆ ವೀಕ್ಷಕರೇ.
ತಾವು ಕೂಡ ಕರೆಯನ್ನು ಮಾಡಬಹುದು, ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಬೋದು. ಪುಟ್ಟ ವಿರಾಮದ ಬಳಿಕ ಕಂದಾಯ ಅದಾಲತ್ ಮತ್ತೆ ಮುಂದುವರಿಯುತ್ತೆ.